ತುಳುನಾಡು ಪರಶುರಾಮನ ಸೃಷ್ಟಿದ ಈ ಪುಣ್ಯದ ಮಣ್ಣು ನಾಗನಡೆ ಸರ್ಪಜಡೆ ಬಲಿಪ ಪಾಯ್ದ ಕಣ್ಣು ಲೋಕದ ಕಣ್ಣು ನಮ್ಮ ಈ ತುಳುನಾಡು ಅಂಚಿನ ಪೆರ್ಮೆದ ತುಳು ಅಪ್ಪೆನ ಸಿರಿಗರ್ಬಡು ಉದಿತು ಬೈದಿನ ಅವೇತೋ ತುಳು ಗಾದೆಲೆ ತುಳು ನಲಿಕೆಲೆ ತುಳು ಗೊಬ್ಬುಲೆ ಬೊಲಿಚಿಲಾತುಂಡು ಅಂಚಿ ನಮ್ಮ ಪೆರ್ಮೆದ ತುಳುನಾಡು ಅವೇತೋ ದೇವಸ್ಥಾನಲಿಕ್ ಐತೆನೆ ಆಯ್ನಂಚಿನ ಸಾವಿರ ಸಾವಿರ ವರ್ಷದ ಇತಿಹಾಸ ಉಂಟು. ಈ ಇತಿಹಾಸವನ್ನ ಕೆಣಕುತ್ತಾ ಮುಂದೆ ಸಾಗಿದಂತೆ ಸಿಗುವುದೇ 1400 ವರ್ಷಗಳ ಪುರಾತನ ಇತಿಹಾಸ ಇರುವಂತಹ ಮಹತ್ತೋಬರ ಇರುವತ್ತೂರು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಎಳ್ಳಾರೆ. ಶಿರ್ಲಾಲು, ಅಂಡಾರು, ಕೆರುವರ್ಷೆ, ಅಜೆಕಾರು, ಎಣ್ಣೋಳೆ, ಮುನಿಯಾಲು, ವರಂಗ, ಮುದ್ರಾಡಿ, ಚಾರ, ಶಿವಪುರ, ಪಾಡಿಗಾರ, ಪೆರಡೂರು, ಧೂಪದಕಟ್ಟೆ, ಸಾಂತ್ಯಾರು, ಹರಿಗಂಡಿಗೆ, ಶೀರೂರು, ಬೈರಂಪಳ್ಳಿ, ಕಡ್ತಲ್ಲ, ಕುಕ್ಕುಚ್ಚೆ, ಎಳ್ಳಾರೆ ಈ 20 ಊರುಗಳೇ ನಮ್ಮ. ಈ ದೇವಾಲಯಕ್ಕೆ ವಿಜಯನಗರ ಸಾಮ್ರಾಜ್ಯದ ಅರಸರು ಹಾಗೆಯೇ ಬಾರ್ಕೂರು ಮಹಾಸಂಸ್ಥಾನದ ಅರಸರು ನಿಕಟ ಸಂಪರ್ಕವನ್ನ ಹೊಂದಿದ್ದರು. ಹಾಗೆಯೇ ಈ ದೇಗುಲದ ಪುರಾತನ ಹಿನ್ನೆಲೆಯನ್ನ ಇಲ್ಲಿನ ಸಿಕ್ಕಂತ 3 ಶಾಸನಗಳೇ ಉಲ್ಲೇಖಿಸುತ್ತದೆ. ಈ ದೇಗುಲವು ಕಾಲಕ್ರಮೇಣ ಅವನತಿಯತ್ತ ಸಾಗುತ್ತಿರುವ ಸಂದರ್ಭದಲ್ಲಿ ಇದನ್ನ ಮನಗಂಡಂತಹ ನಮ್ಮೂರಿನವರೇ ಆದಂತಹ ಹಿರಿಯರು ಆದಂತಹ ಎಂ ಶಿವರಾಮ್ ಶೆಟ್ಟಿ ಇವರ ನೇತೃತ್ವದಲ್ಲಿ ಊರಿನ 10 ಹಲವಾರು ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಮ್ಮಿ ಪುರಾತನ ದೇಗುಲವು ಹಿಂದಿನ ಗತ ವೈಭವವನ್ನ ಸಾರಬೇಕು ಎನ್ನುವ ದೃಷ್ಟಿಯಲ್ಲಿ ನಮ್ಮಿ ದೇವಾಲಯವು ಜೀರ್ಣೋದ್ಧಾರ ಮಾಡುವ ಹಂಬಲದಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾದರು. ಇದು ಉಡುಪಿ ಜಿಲ್ಲೆಯ
ಶ್ರೀ ಕ್ಷೇತ್ರದಲ್ಲಿ ದೇವಾಲಯದ ನೇತೃತ್ವದಲ್ಲಿ ನಾನಾ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡಾ ಚಟುವಟಿಕೆಗಳು ಸಾಗಿ ಬಂದಿದೆ. ಸ್ವಂತ ಕಿಸೆಯಿಂದ ಕಾಸು ನರಮಣಿಗೆ ಕಾಸು ಕಾಸು ಹೋಗ್ತೀರಿ ದುಡ್ಡಿಕ್ಕಿದ್ದಾಳೆ ದುಡ್ಡಿಕ್ಕಿದ್ದಾಳೆ ಸಣ್ಣಾಗಿ ದುಃಖ ಬರ್ತದೆ